ಬೆಳ್ತಂಗಡಿ ಹಲವಾರು ಬದಲಾವಣೆಗಳಿಗೆ ಸಾಕ್ಷಿ ಆಗ್ತಾ ಇದರಲ್ಲೂ ಕೂಡ ಪುಂಜಾಲಕಟ್ಟೆ ಟು ಏನು ಚಾರ್ಮಾಡಿಯ ತನಕ ರಸ್ತೆ ಆಗ್ತಾ ಇರುವಂಥ ಈ ಸಂದರ್ಭದಲ್ಲಿ ಬಹಳಷ್ಟು ಬದಲಾವಣೆಗಳಿಗೆ ಬೆಳ್ತಂಗಡಿ ಸಾಕ್ಷಿ ಆಗ್ತಾ ಇದೆ. ಆ ಬೆಳ್ತಂಗಡಿ ಬದಲಾವಣೆಗಳಿಗೆ ಸಾಕ್ಷಿ ಆಗ್ತಾ ಇರೋದ್ರಲ್ಲಿ ಬಹಳ ದೊಡ್ಡ ಬದಲಾವಣೆ ಅಂತ ಹೇಳಿದರೆ ಬೆಳ್ತಂಗಡಿಯ ಸೇತುವೆ. ಈ ಸೇತುವೆ ಬಹಳ ಹಳೆಯ ಸೇತುವೆ, ಈಗ ಹೊಸ ಸೇತುವೆ ಆಗಿ ಮೇಲ್ಭಾಗಕ್ಕೆ ಅವರು ಹೋಗ್ತಾ ಇದ್ದಾರೆ. ಆ ಒಂದು ದೃಶ್ಯಾವಳಿಯನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಆದರೆ ಹಳೆಯ ಸೇತುವೆಯನ್ನು ಇದೀಗ ಕೆಡವುವಂಥ ಕಾರ್ಯಗಳಾಗ್ತಾ ಇರುವಂಥದ್ದು. ಇದನ್ನು ನಾವು ನಿಮಗೆ ತೋರಿಸ್ತೀವಿ. ಬಹಳಷ್ಟು ದೊಡ್ಡ ಒಂದು ಅಂದರೆ ಮೈಸೂರು ರಾಜ್ಯ ಅಂದರೆ ಕರ್ನಾಟಕಕ್ಕೆ ಮೊದಲ ಹೆಸರು ಮೈಸೂರು. ಆ ಸಂದರ್ಭದಲ್ಲಿ ಉದ್ಘಾಟನೆಗೊಂಡಿರುವಂಥ ಸುಮಾರು 70 ವರ್ಷಗಳಿಗೂ ಹಳೆಯದಾದಂತಹ ಒಂದು ಸೇತುವೆ. ಈ ಸೇತುವೆಯ ಇತಿಹಾಸವೇ ಒಂದು ಅದ್ಭುತ. ಅದರ ಜೊತೆಗೆ ಇದು ಬಹಳಷ್ಟು ನೆನಪುಗಳಿಗೆ ಸಾಕ್ಷಿಯಾದಂಥದ್ದು, ಬಹಳಷ್ಟು ಮೆರವಣಿಗೆಗಳಿಗೆ ಸಾಕ್ಷಿಯಾದಂಥದ್ದು. ಜೊತೆಗೆ ಈ ಸೇತುವೆ ಒಂದು ಪ್ರಮುಖ ಸಂಪರ್ಕ ಸೇತುವೆಯಾಗಿ ಮಹಾನ್ ಕಾರ್ಯವನ್ನು ಮಾಡಿರುವಂಥ ಬೆಳ್ತಂಗಡಿಯ ಸೇತುವೆ. ನಾವು ಹತ್ತಿರ ಹೋಗುವ, ಯಾವ ರೀತಿಯಾಗಿ ಅಲ್ಲಿ ಕಾರ್ಯ ಆಗ್ತಿದೆ ನೋಡುವ. ಈ ಸೇತುವೆಯ ಮೊದಲಿನ ದ್ವಾರವನ್ನು ತಾವೀಗ ನೋಡ್ತಾ ಇದ್ದೀರಿ. ನಮ್ಮ ರಾಷ್ಟ್ರ ಲಾಂಛನ, ಅದರ ಜೊತೆಗೆ ದ್ವಾರ, ಅದರ ಜೊತೆಗೆ ಆ ದ್ವಾರದ ಆ ಒಂದು ಗತ್ತು ಮತ್ತು ರಾಜ್ಯದ ಲಾಂಛನ ಕೆಳಭಾಗದಲ್ಲಿ, ಅದರ ಜೊತೆಗೆ ಯಾವಾಗ ಉದ್ಘಾಟನೆ ಆಯಿತು ಏನು ಅನ್ನುವಂಥದ್ದೆಲ್ಲವೂ ಕೂಡ ಇಲ್ಲಿ ಇದೆ. ಬೆಳ್ತಂಗಡಿ ಬ್ರಿಡ್ಜ್ ಅನ್ನುವಂಥದ್ದು ಇದರಲ್ಲಿದೆ. ಗೌರ್ಮೆಂಟ್ ಆಫ್ ಮೈಸೂರು ಅನ್ನುವಂಥದ್ದು ಇದೆ ನೋಡಿ. ನಾನು ನಿಮಗೆ ತೋರಿಸಬೇಕು. HK ವೀರಣ್ಣ ಗೌಡರು ಉದ್ಘಾಟನೆ ಮಾಡಿದ್ದು. ಓಪನ್ಡ್ ಬೈ HK ವೀರಣ್ಣಗೌಡ, ಮಿನಿಸ್ಟರ್ ಫಾರ್ ಪಬ್ಲಿಕ್ ವರ್ಕ್ಸ್, ಗೌರ್ಮೆಂಟ್ ಆಫ್ ಮೈಸೂರು ಅಂತಿದೆ. KK ನಂಬ್ಯಾರ್ ಅವರು ಚೀಫ್ ಇಂಜಿನಿಯರ್, KK ನಂಬ್ಯಾರ್ ಅವರು ಇದು ಮಾಡಿರುವಂಥದ್ದು. 8 ಜುಲೈ 1957 1957ರ 8ನೇ ಜುಲೈನಲ್ಲಿ ಉದ್ಘಾಟನೆಗೊಂಡಿರುವಂಥ ಸೇತುವೆ. 1957ರ 8ನೇ ಜುಲೈನಲ್ಲಿ ಉದ್ಘಾಟನೆಗೊಂಡಿರುವಂಥ ಸೇತುವೆ ಇದು. ಯಾವ ರೀತಿಯಾಗಿ ಆ ಸೇತುವೆ ಆವತ್ತಿನ ಒಂದು ಬ್ರಿಡ್ಜಿನ ಬೋರ್ಡ್ ಇದು. ಇನ್ನೊಂದು ಬೋರ್ಡ್ ಇದೆ, ಅದನ್ನು ನಿಮಗೆ ತೋರಿಸಿ. ಯಾಕಂತಂದರೆ ಇಲ್ಲೂ ಕೂಡ ಈ ಒಂದು ಏನು ಕಂಬದಲ್ಲಿಯೂ ಕೂಡ ಬೋರ್ಡ್ಗಳಿದ್ದಾವೆ ನೋಡಿ. ಬೆಳ್ತಂಗಡಿ ಬ್ರಿಡ್ಜ್ 4 ಸ್ಪ್ಯಾನ್ಸ್ ಆಫ್ 60 ಫೀಟ್, ಅಂದರೆ 60 ಫೀಟಿನ 4 ಕಂಬಗಳು, ಜೊತೆಗೆ ಲೆಂತ್ 324 ಫೀಟ್. ಕಾಸ್ಟ್, ಅವತ್ತಿನ ಕಾಸ್ಟ್ 3.5 ಲಕ್ಷದಲ್ಲಿ ಆದಂಥ ಸೇತುವೆ ಇದು. ಅಂದರೆ ಅಕ್ಟೋಬರ್ 1954ರಿಂದ 57ರ ತನಕ ಕೆಲಸ ಆಗಿದೆ ಅನ್ನುವಂಥದ್ದು. ಕಾಂಟ್ರಾಕ್ಟರ್ ವಿಶ್ವನಾಥ್, BSc ಇಂಜಿನಿಯರ್ ಆ್ಯಂಡ್ ಕಾಂಟ್ರಾಕ್ಟರ್, ಇವರು ವಿಶ್ವನಾಥ್ ಅವರು ಮಾಡಿರುವಂಥದ್ದು. ತಿರುಚನಪಳ್ಳಿ ಅವರು ಸೂಪರಿಂಟೆಂಡೆಂಟ್ ಇಂಜಿನಿಯರ್ಸ್ ಅಂದರೆ SC ನಾಯಕ್ ಅವರಿದ್ದಾರೆ, MN ಕಾಮತ್ ಇದ್ದಾರೆ, GS ಗಣಪತಿ ಅವರಿದ್ದಾರೆ. ಅಂದರೆ ಏನು ಈ ಒಂದು ಸೇತುವೆಯ ನಿರ್ಮಾಣ ಹೇಗಾಯಿತು, ಅವತ್ತು 3.5 ಲಕ್ಷದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಸೇತುವೆ ನೋಡಿ ಯಾವ ರೀತಿ ಇದೆ ಇವತ್ತು ಆ ಸೇತುವೆ ನೇಪಥ್ಯಕ್ಕೆ. ಇನ್ನು ಬೆಳ್ತಂಗಡಿಯ ಅಂದಿನ ಮೈಸೂರು ರಾಜ್ಯ ಇದ್ದಾಗ ಕಟ್ಟಿದಂತಹ 1957ರ ಜುಲೈ 8ರಂದು ಉದ್ಘಾಟನೆಗೊಂಡಿರ್ತಕ್ಕಂಥ ಸೇತುವೆಯನ್ನು ನೆನಪು ಮಾತ್ರ ಅನ್ನುವಂಥದ್ದು. ಬಹಳಷ್ಟು ಪಯಣಗಳಿಗೆ, ಬಹಳಷ್ಟು ಜನರ ಪಯಣಗಳಿಗೆ ಸಾಕ್ಷಿಯಾದಂಥದ್ದು. 1957ರಿಂದ ಇಲ್ಲಿಯ ತನಕವೂ ಕೂಡ ಬಹಳಷ್ಟು ಪ್ರಯಾಣಿಕರ ಪಯಣಕ್ಕೆ ಸಾಕ್ಷಿಯಾದಂಥ ಸೇತುವೆ ಇದು. ಇದೀಗ ಸೇತುವೆಯ ತೆರವು ಕಾರ್ಯಾಚರಣೆ ಆಗ್ತಾ ಇರುವಂಥದ್ದು. ಸಂಪೂರ್ಣವಾಗಿ ಸೇತುವೆಯನ್ನು ತೆರವುಗೊಳಿಸ್ತಾ ಇದ್ದಾರೆ. ಈ ಸೇತುವೆಯ ಮೇಲೆ ಬಹಳಷ್ಟು ರಥಗಳು ಸಾಗಿವೆ, ಬಹಳಷ್ಟು ಮೆರವಣಿಗೆಗಳು ಸಾಗಿವೆ. ಒಂದಷ್ಟು ಸಂಭ್ರಮದ ಕ್ಷಣಗಳಿಗೆ, ಸಾವಿರಾರು ಸಂಭ್ರಮದ ಕ್ಷಣಗಳಿಗೆ ಸೇತುವೆ ಸಾಕ್ಷಿಯಾಗಿದೆ. ರಾಜ್ಯ ದೇಶ ಕಂಡ ದಿಗ್ಗಜ ವ್ಯಕ್ತಿಗಳು ಈ ಸೇತುವೆಯಲ್ಲಿ ಸಾಗಿದ್ದಾರೆ. ಅಂತಹದೆಲ್ಲ ಒಂದು ಇತಿಹಾಸ ಹೊಂದಿರುವಂಥ ಸೇತುವೆ ಇದೀಗ ಕೆಡವಲಿಕ್ಕೆ ಪಡ್ತಾ ಇರುವಂಥದ್ದು. ಇದೀಗ ಸೇತುವೆಯ ಕೆಡವುವ ಕಾರ್ಯ ಆಗ್ತದೆ. ಮುಗರೋಡಿಯ ಕುಮಾರ್ ಅವರಿದ್ದಾರೆ.
ಕುಮಾರ್ ಅವರೇ, ಈಗ ಇದನ್ನು ಕೆಡವಿ ಏನು ಮಾಡ್ತೀರಿ? ಹೊಸತ್ತು ಬ್ರಿಡ್ಜ್ ಆಗ್ತದೆ ಸರ್, ಇಲ್ಲಿ ಹೊಸತ್ತು ಬ್ರಿಡ್ಜ್ ಇದು ಅಂದರೆ ಫ್ಲೈಓವರ್ ಇದೇ ಥರ ಆಗ್ತದೆ. ಅದೇ ಥರ ಇನ್ನೊಂದು ಬ್ರಿಡ್ಜ್ ಆಗ್ತದೆ. ಎಷ್ಟು ಗಟ್ಟಿ ಇದೆ ಈ ಸೇತುವೆ? ಇದು ತುಂಬ ಗಟ್ಟಿ ಇದೆ, ಹಳೆತ್ತಲ್ಲ ಇದು, ತುಂಬ ಗಟ್ಟಿ ಇದೆ. ಗಟ್ಟಿ ಇದೆ. ಹೌದೌದು. ಇದನ್ನು ಇದು ಮಾಡೋದಕ್ಕೂ ತುಂಬ ಕಷ್ಟ ಆಗ್ತದೆ. ಹೌದೌದು, ತುಂಬ ಹಾರ್ಡಿದೆ, ತುಂಬ ಹಾರ್ಡಿದೆ. ಇದರಲ್ಲಿ ಯೂಸ್ ಮಾಡಿರೋ ಕಬ್ಬಿಣದ ಬಗ್ಗೆ? ಕಬ್ಬಿಣ ಎಲ್ಲ ಒಳ್ಳೆ ಕ್ವಾಲಿಟಿ ಹಾಕಿದ್ರು ಮೊದಲಿದೆಲ್ಲ. ಹೌದೌದು, ಒಳ್ಳೆ ಕ್ವಾಲಿಟಿ. ಇವತ್ತು ತುಂಬ ಜನ ಬಂದು ನೋಡ್ತಾ ಹೋಗ್ತಾ ಇದ್ದಾರಾ? ಹೌದೌದು, ತುಂಬ ಜನ ನಿನ್ನೆಯಿಂದ ನೋಡ್ತಾ ಇದ್ದಾರೆ. ನಿನ್ನೆ ನೋಡ್ತಾ ಇದ್ದಾರಾ? ಏನು ಹೇಳ್ತಿದ್ದಾರೆ? ಅಷ್ಟು ಉಂಟು, ಒಳ್ಳೆ ಆಗಲಿ ಅಂತ ಹೇಳ್ತಾ ಇದ್ದಾರೆ, ಒಳ್ಳೇದಾಗಲಿ. ಇದೀಗ ಇನ್ನೊಂದು ಬೈಪಾಸ್ ರಸ್ತೆಯ ಸೇತುವೆ ಇಲ್ಲೇ ಆಗ್ತದೆ. ಅದಕ್ಕೆ ಹೊಂದಿಕೊಂಡು ಅದಕ್ಕೆ ಹೊಂದಿಕೊಂಡು ಸೇಮ್ ಅದೇ ಥರ ಇದಾಗ್ತದೆ. ಅದೇ ಥರ ಇದಾಗ್ತದೆ, ಇಷ್ಟೇ ಎತ್ತರದಲ್ಲಿ ಆಗ್ತದೆ. ಓಕೆ, ನೋಡಿ ಇಲ್ಲಿ ಈ ಸೇತುವೆ ಏನಿದೆ, ಈ ಸೇತುವೆಗೆ ಉಪಯೋಗ ಮಾಡಿರುವಂಥ ಕಬ್ಬಿಣವನ್ನು ತಾವು ನೋಡ್ತಾ ಇದ್ದೀರಿ. ಬಹಳ ಕ್ವಾಲಿಟಿಯ ಕಬ್ಬಿಣ ಹಾಕಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಈ ಸೇತುವೆಯ ಒಂದು ಕೆಡವುವ ಕಾರ್ಯ ಆಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಈ ಸೇತುವೆಯನ್ನು ಕೆಡವಿ ಹೊಸ ಸೇತುವೆ ನಿರ್ಮಾಣ ಮಾಡ್ತಾರೆ. ಆ ಹೊಸ ಸೇತುವೆ ನಿರ್ಮಾಣ ಮಾಡುವಂಥದ್ದು ಕೂಡ ನಿಮಗೆ ನಾವು ಮುಂದಿನ ದಿನಗಳಲ್ಲಿ ತಿಳಿಸಿ. ಮೇಲ್ಭಾಗದಲ್ಲಿ ನೋಡಿ ಎಲ್ಲ ನೋಡ್ತಾ ಇದ್ದಾರೆ. ಅಂದರೆ ನಮ್ಮ ಹಳೆಯ ನೆನಪುಗಳೇನಿದ್ದಾವೆ ಅವುಗಳನ್ನು ಮೆಲುಕು ಹಾಕ್ತಾ ಇದ್ದಾರೆ. ಅಂದರೆ ಈ ಸೇತುವೆಯಲ್ಲಿ ಓಡಾಡ್ತಾ ಇದ್ದದ್ದು, ಈ ಸೇತುವೆಯಲ್ಲಿ ಹೋಗ್ತಾ ಇದ್ದದ್ದು ಎಲ್ಲ ಬಂದು ನೋಡಿ ಅಲ್ಲಿ ಎಲ್ಲ ಎಣಿಕೆ ನೋಡುವಂಥದ್ದು ಏನಾಗ್ತಾ ಇದೆ ಅನ್ನುವಂಥದ್ದು. ನಮ್ಮ ಹಳೆಯ ಸೇತುವೆ ನಮ್ಮ ಹಲವಾರು ಜರ್ನಿಗಳಿಗೆ ಸಾಕ್ಷಿಯಾದಂತಹ ಸೇತುವೆಯನ್ನು ಇವತ್ತು ಕೆಡವುತ್ತಾ ಇರುವಂಥ ದೃಶ್ಯಾವಳಿಯನ್ನು ನೋಡ್ತಾ ಇದ್ದಾರೆ. ಮೇಲ್ಭಾಗಕ್ಕೆ ಹೋಗುವ. ಈಗಿನ ಸೇತುವೆಯಿಂದ ಹಳೆಯ ಸೇತುವೆ ಹೇಗೆ ಕಾಣ್ತಾ ಇದೆ ಅಂದರೆ ಯಾವ ರೀತಿಯಾಗಿ ಅದನ್ನು ತೆರವುಗೊಳಿಸ್ತಾ ಇದ್ದಾರೆ ಅನ್ನೋಂಥ ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ ಈಗಿನ ಸೇತುವೆ ಹೇಗಿದೆ ಅನ್ನುವಂಥ ನಿಮಗೆ ತೋರಿಸ್ತೀವಿ. ಈಗಿನ ಸೇತುವೆಯಿಂದ ಹಳೆಯ ಸೇತುವೆಯನ್ನು ತೆರವುಗೊಳಿಸುವಂಥ ಕಾರ್ಯ ಆಗ್ತಾ ಇದೆ. ಅದನ್ನು ಕೂಡ ನಾವೀಗ ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದು. ಈಗಿನ ಸೇತುವೆ ಮತ್ತು ಹಳೆಯ ಸೇತುವೆಯನ್ನು ತೆರವುಗೊಳಿಸುವಂಥ ಕಾರ್ಯ, ಈಗಿನ ಸೇತುವೆ ಮತ್ತು ಹಳೆಯ ಸೇತುವೆ ಎರಡನ್ನು ಒಟ್ಟಿಗೆ ತೋರಿಸುವಂಥ ಪ್ರಯತ್ನ. ಇದು ಈಗಿನ ಸೇತುವೆ, ಹಳೆಯ ಸೇತುವೆಗೆ ತೆರವುಗೊಳಿಸಲಾಗ್ತಾ ಇರುವಂಥ ಸೇತುವೆಯ ಭಾಗ. ಅದು ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನುವಂಥ ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ ಇದು ತೆರವುಗೊಳಿಸ್ತಾ ಇರುವಂಥದ್ದು, ಸಂಪೂರ್ಣ ಅದನ್ನು ತೆರವುಗೊಳಿಸಲಾಗ್ತಾ ಇದೆ. ಬಹಳ ನೇಪಥ್ಯಕ್ಕೆ ಸರಿದಿದೆ ನಮ್ಮ ಬೆಳ್ತಂಗಡಿಯ ಹಳೆಯ ಸೇತುವೆ. ನೋಡಿ 1957 ಜುಲೈ 8ರಂದು ಉದ್ಘಾಟನೆಗೊಂಡು ಬಹಳಷ್ಟು ಮೆಗಾ ಜರ್ನಿಗಳಿಗೆ ಸಾಕ್ಷಿಯಾಗಿರ್ತಕ್ಕಂಥದ್ದು. ಬಹಳಷ್ಟು ಜನರಿಗೆ ಈ ಸಂಪರ್ಕ ಸೇತುವೆ ಬೆಳ್ತಂಗಡಿ ತಾಲೂಕಿಗೆ ಬಹಳ ದೊಡ್ಡ ನೆರವನ್ನು ನೀಡಿರುವಂಥದ್ದು. ಅಂತಹ ಸೇತುವೆ ಇದೀಗ ನೇಪಥ್ಯಕ್ಕೆ ಸರಿತಾ ಇದೆ. ಹೊಸ ಸೇತುವೆ ಇದೇ ಜಾಗದಲ್ಲಿ ನಿರ್ಮಾಣ ಆಗಲಿಕ್ಕಿದೆ. ಅಂದರೆ ಸರ್ವೀಸ್ ರಸ್ತೆ ಅದೇ ಜಾಗದಲ್ಲಿ ಬರುತ್ತೆ, ಅಲ್ಲಿ ನಿರ್ಮಾಣ ಆಗಲಿಕ್ಕಿದೆ. ಅದನ್ನು ಈಗ ಹಳೆಯ ಸೇತುವೆಯನ್ನು ಹೊಡೆದು ಹೊಸ ಸೇತುವೆ ಅಲ್ಲಿ ನಿರ್ಮಾಣ ಆಗಲಿಕ್ಕಿದೆ. 70 ವರ್ಷದ ಹಿಂದಿನ ಸೇತುವೆ ಬಹಳ ಬಾಳಿಕೆ ಬರ್ತಾಯಿತ್ತು, ಬಹಳ ಗಟ್ಟಿಯಾಗಿತ್ತು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಈಗಾಗಲೇ ಮುಗ್ರೋಡಿಯವರೊಬ್ಬರು ಇದ್ದರು, ಅವರು ಹೇಳಿದರು. ನೋಡುವ ಕೆಳಭಾಗದಿಂದ ನಮ್ಮ ಸೇತುವೆ ಹೇಗೆ ಕಾಣುತ್ತೆ ನೋಡುವ. ಈಗ ನಾವು ಸೇತುವೆಯ ಕೆಳಭಾಗದಲ್ಲಿದ್ದೇವೆ. ಈಗ ಆ ಸೇತುವೆಯ ಕೆಳಭಾಗವನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಸೇತುವೆ ಹೇಗಿದೆ ಅನ್ನುವಂಥ ನಿಮಗೆ ನೋಡ್ತಾ ಇದ್ದರೆ, ಅದ್ರ ಜೊತೆಗೆ ಎರಡು ಸೇತುವೆ, ಹೊಸ ಸೇತುವೆ ಮತ್ತು ಹಳೆಯ ಸೇತುವೆ ಪಿಲ್ಲರ್ ಹೇಗಿದೆ ಅನ್ನುವಂಥದ್ದು ನೋಡಿ. ಎರಡು ಆಧುನಿಕತೆ ಮತ್ತು ಹಳೆಯ ಸೇತುವೆಯ ಪಿಲ್ಲರ್ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಯಾವ ರೀತಿಯಾಗಿ ಎರಡೂ ಸೇತುವೆ ಪಿಲ್ಲರ್ಗಳು ಕಾಣ್ತವೆ ಅಂತ. ಹಳೆಯ ಸೇತುವೆ ಪಿಲ್ಲರ್ ಬಹಳ ಒಂದು ಆ ಕಲ್ಲನ್ನೆಲ್ಲ ಬಳಸಿ ಮಾಡಿರುವಂಥ ಪಿಲ್ಲರ್ ಎಲ್ಲವೂ ಕೂಡ ಬಹಳ ಹೇಗೆ ಕಾಣ್ತದೆ ಅಂತ ನಿಮಗೆ ತೋರಿಸ್ತಾ ಇದೆ. ಅದ್ರ ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಎರಡು ಅಂದರೆ ಒಂದು ಮುಖ್ಯ ಸೇತುವೆ ಮತ್ತು ಅದರ ಸಬ್ ಸೇತುವೆ, ಎರಡೂ ಸೇತುವೆಗಳ ಪಿಲ್ಲರ್ ಕೂಡ ನಿಮಗೆ ಕಾಣ ಸಿಗ್ತಾ ಇದೆ. ಅಷ್ಟೇ ಎತ್ತರದಲ್ಲಿ ಮುಂದಿನ ಈ ಸೇತುವೆ ತೆರವಾದ ಜಾಗದಲ್ಲಿ ಕೂಡ ಅಷ್ಟೇ ಎತ್ತರದಲ್ಲಿ ಅದು ಕಂಡು ಬರ್ತದೆ. ಅಂದರೆ ಅಷ್ಟೇ ಎತ್ತರದಲ್ಲಿ ನಮಗೆ ಕಾಣಲಿಕ್ಕಿದೆ, ಅದು ಕೂಡ ನಿಮಗೆ ತೋರಿಸಿದೆ. ಅದ್ರ ಜೊತೆಗೆ ಕೆಲಸ ಕಾರ್ಯಗಳು ಹೇಗಾಗ್ತದೆ ಅನ್ನೋಂಥ ನೋಡ್ತಾ ಇದ್ದೀರಿ. ನೋಡಿ ಹಳೆಯ ಸೇತುವೆಯನ್ನು ಕೆಡವುವಂಥ ಕಾರ್ಯ ನಿರಂತರವಾಗಿ ಆಗ್ತಾಯಿದೆ. ನೋಡಿ ತಾವೀಗ ನೋಡ್ತಾ ಇದ್ದೀರಿ ಹೇಗೆ ಆಗ್ತಾಯಿದೆ ಅನ್ನೋಂಥದ್ದು. ಎಸ್ ನೋಡಿ ಎಲ್ಲ ಭಾಳ ಜೋರಾಗಿ ಮಾಡ್ತಾಯಿದ್ದಾರೆ, ಭಾಳ ವೇಗವಾಗಿ ಮಾಡ್ತಾಯಿದ್ದಾರೆ. ಭಾಳ ಹಳೆಯ ಸೇತುವೆಯನ್ನು ಕೆಡವುವಂಥ ಕಾರ್ಯ ಆಗ್ತಾಯಿದೆ.
ಹೀಗೆ ಹಲವಾರು ಜರ್ನಿಗಳಿಗೆ, ಹಲವಾರು ಸವಿ ನೆನಪುಗಳಿಗೆ, ಹಲವಾರು ಮೆಗಾ ಜರ್ನಿಗಳಿಗೆ ಸಾಕ್ಷಿಯಾದಂತಹ ಕಾರಣೀಕರ್ತರ ಆದಂತಹ ಸೇತುವೆ ಅದು ಬೆಳ್ತಂಗಡಿಯ ಈ ಸೇತುವೆ 1957ರಲ್ಲಿ ನಿರ್ಮಾಣವಾದಂಥ ಸೇತುವೆ ಇದೀಗ ನೇಪಥ್ಯಕ್ಕೆ ಸರಿತಾ ಇದೆ. ನೇಪಥ್ಯಕ್ಕೆ ಸರಿತಾ ಇರುವಂಥ ಈ ಸಂದರ್ಭದಲ್ಲಿ ಸವಿ ನೆನಪಾಗಿ ನಮ್ಮ ಜೊತೆಗೆ ಉಳಿಯಲಿದೆ. ಜುಲೈ 8, 1957ಕ್ಕೆ ಉದ್ಘಾಟನೆಗೊಂಡಿರೋಂಥ ಈ ಸೇತುವೆಯನ್ನು ಈಗ ಕೆಡವಲಾಗ್ತಾ ಇದೆ. ಅಭಿವೃದ್ಧಿಯ ಪಥಕ್ಕೆ ಆ ಸೇತುವೆಯೂ ಕೂಡ ತನ್ನ ಇತಿಹಾಸವನ್ನು ಕಳೆದುಕೊಂಡು ಇದೀಗ ಹೊಸ ಸೇತುವೆ ಇದೇ ಜಾಗದಲ್ಲಿ ನಿರ್ಮಾಣ ಆಗಲಿಕ್ಕಿದೆ. ನಿಮಗೆಲ್ಲರಿಗೂ ಈ ಸ್ಟೋರಿ ಮಾಡಿದಂಥ ಉದ್ದೇಶ, ಹಳೆಯ ಸೇತುವೆಯಲ್ಲಿ ಓಡಾಡಿದವರು ಕೋಟ್ಯಾಂತರ ಜನ, ಅವರೆಲ್ಲರಿಗೂ ಕೂಡ ಈ ಸೇತುವೆ ಒಮ್ಮೆ ನೆನಪಾಗಲಿ ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಈ ವರದಿಯನ್ನು ಮಾಡಿದ್ದೇವೆ. ವನೀಶ್ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಬೆಳ್ತಂಗಡಿ.